ಮಂಗಳೂರಿನ ಮಂಗಳ ಕಾಲೇಜಿನಲ್ಲಿ ಡ್ರಗ್ಸ್ ಹಾಗೂ ಮಾದಕ ವಸ್ತುಗಳ ದಂಧೆ ನಡೆಸಲಾಗುತ್ತಿದ್ದು ಇದಕ್ಕೆ ಸೂಕ್ತ ತನಿಖೆ ನಡೆಸಬೇಕೆಂದು ಕ್ಯಾಂಪಸ್ ಫ್ರಂಟ್ ಮನವಿ ಮಾಡಿದೆ. ನಗರದ ಮಂಗಳ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ನಿಲಯದಲ್ಲಿ ಡ್ರಗ್ಸ್ ಹಾಗೂ ಮಾದಕ ದ್ರವ್ಯದ ಸೇವನೆ ಹಾಗೂ ವ್ಯವಹಾರ ಎಗ್ಗಿಲ್ಲದೆ ನಡೆಯುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದರೂ ಸಂಬಂಧಪಟ್ಟವರು ಗಮನ ಹರಿಸಿಲ್ಲ. ಇದರಿಂದಾಗಿ ಸಭ್ಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯದಲ್ಲಿ ತೊಂದರೆಯಾಗುತ್ತಿದ್ದು ಈ ಬಗ್ಗೆ ಸಂಸ್ಥೆಗೆ ಹಲವು ಬಾರಿ ಮಾಹಿತಿ ನೀಡಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ. ಇದರಿಂದಾಗಿ ಕೆಲ ವಿದ್ಯಾರ್ಥಿಗಳು ಸಂಸ್ಥೆಯನ್ನ ಬಿಟ್ಟು ಹೋಗಲು ನಿರ್ಧರಿಸಿದ್ದಾರೆ. ಈ ಕಾರಣದಿಂದಾಗಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೂ ಇತರ ಕಾಲೇಜುಗಳಿಗೂ ಹಾಗೂ ಜಿಲ್ಲೆಗೆ ಕೆಟ್ಟ ಹೆಸರು ಆಗುವ ಸಾಧ್ಯತೆ ಇದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿ ಮಾದಕ ವ್ಯಸನದತ್ತ ಸೆಳೆಯುವ ದುಷ್ಕರ್ಮಿಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಮಂಗಳೂರು ಜಿಲ್ಲಾಧ್ಯಕ್ಷರಾದ ಶರಫುದ್ದೀನ್ ಬಜ್ಪೆ ನೇತೃತ್ವದಲ್ಲಿ ಪೊಲೀಸ್ ಉಪ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಸಂದರ್ಭದಲ್ಲಿ ಕ್ಯಾಂಪಸ್ ಫ್ರಂಟ್ ಮಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯದರ್ಶಿ ಸರಫರಾಜ್ ಅಂಗುರಗುಂಡಿ ಮತ್ತು ಉಪಾಧ್ಯಕ್ಷ ಜಹೀರ್ ಉಪಸ್ಥಿತರಿದ್ದರು. ನಾನು ಈ ಹಿಂದೆ ಮಂಗಳ ಕಾಲೇಜಿನಲ್ಲಿ ಅಡ್ಮಿಷನ್ ಆಗಿದ್ದೆ. ಕಳೆದ ಸೋಮವಾರ ಬಂದು ಕಾಲೇಜಿಗೆ ಜಾಯಿನ್ ಆದೆ. ನಾನು ಹಾಸ್ಟೆಲ್ನಲ್ಲಿದ್ದಾಗ ಹಾಸ್ಟೆಲ್ನಲ್ಲಿ ಇರುವ ರೂಮ್ಮೇಟ್ಸ್, ಹಾಸ್ಟೆಲ್ನಲ್ಲಿರುವ ಎಲ್ಲ ಮಂದಿಗಳು ಡ್ರಗ್ಸ್ ಮತ್ತು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲಿಗೆ ಎಡಿಕ್ಟ್ ಆಗಿದ್ದಾರೆ. ಹಾಸ್ಟೆಲ್ನಲ್ಲೇ ಸೇವಿಸ್ತಾರೆ. ಅದನ್ನು ನನ್ನಲ್ಲಿ ಸಹ ತುಂಬ ಫೋರ್ಸ್ ಮಾಡಿದ್ದಾರೆ. ನೀನು ಡ್ರಿಂಕ್ಸ್ ಮಾಡೋದ್ರಿಂದ ಮಜಾ ಸಿಗ್ತದೆ, ಯಾರಿಗೆ ಗೊತ್ತಾಗಲ್ಲ, ವಾರ್ಡನಿಗೆ ಗೊತ್ತಾಗಲ್ಲ ಅಂತ ಹೇಳಿ ತುಂಬ ನನ್ನನ್ನು ಸಹ ಇದು ಮಾಡಿದರು. ಅದನ್ನು ತಿಳಿದ ಮೇಲೆ ನಾನು ಪೇರೆಂಟ್ಸ್ ಅವರಿಗೆ ಅದನ್ನು ತಿಳಿಸಿದೆ. ಪೇರೆಂಟ್ಸ್ ಅವರು ತಕ್ಷಣ ಬಂದು ಆಫೀಸಲ್ಲಿ ವಿಚಾರಿಸಿದಾಗ ಪ್ರಿನ್ಸಿಪಲ್ ಮತ್ತು ಮ್ಯಾನೇಜ್ಮೆಂಟ್ ಯಾವುದೇ ಒಂದು ರೆಸ್ಪಾನ್ಸ್ ಮಾಡ್ತಿಲ್ಲ. ಅವರು ಸಹ ಅದಕ್ಕೆ ಸಪೋರ್ಟ್ ಇದ್ದಾರಾ ಅಂತ ಆಯ್ತದೆ. ಅವರು ನಮಗೆ ಎಂಥ ಸಪೋರ್ಟ್ ಮಾಡಿಲ್ಲ. ನಾವು ಅವ್ರ ಜೊತೆ ಇದು ಕೇಳಿದಾಗ TC ಕೇಳಿದಾಗ ಹೇಳ್ತಿದ್ದಾರೆ TC ಕೊಡಲ್ಲ ಅಂತ ಹೇಳಿದಾಗ ತುಂಬ ರಿಕ್ವೆಸ್ಟ್ ಮಾಡಿದ ಮೇಲೆ ನಮಗೆ TC ಕೊಟ್ಟರು. ಅಮೌಂಟ್ ರೀಫಂಡ್ ಮಾಡಿಲ್ಲ. ಅಮೌಂಟ್ ರೀಫಂಡ್ ಕೇಳಿದಾಗ ನಾವು ಕೊಡಲ್ಲ ಅಂತ ಹೇಳಿದರು. ಇಲ್ಲಿ ಎಂತೆಲ್ಲ ನಡೀತುಂಟು ಅಂತ ಕಾಲೇಜಲ್ಲಿ ಡ್ರಗ್ಸ್ ಮತ್ತು ಆಲ್ಕೋಹಾಲ್ದು ತುಂಬ ಇದು ನಡೀತುಂಟು. ಅದೆಲ್ಲ ಆಗಬಾರ್ದಲ್ಲ. ನಾನು ಇಲ್ಲಿನ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೇಳಿಕೊಳ್ಳುತ್ತೀನಿ. ನನಗೆ ಜಸ್ಟಿಸ್ ಕೊಡಿಸ್ಬೇಕೆಂದು ನಾನು ಕೇಳಿಕೊಳ್ಳುತ್ತೀನಿ ನಿಮ್ಮಲ್ಲಿ.